ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಳ ಅಂತ ಒಂದು ಏರಿಯಾ ಬರುತ್ತೆ. ಅಲ್ಲಿ ಒಂದು ಆಫೀಸ್ ಸ್ಪೇಸ್ ಅಲ್ಲಿ ಸುಶಾಂತ್ ಅನ್ನುವಂಥ ಸುಮಾರು 25 ವರ್ಷದ ಹುಡುಗ ಒಬ್ಬ ತಾನು ಉಪಯೋಗಿಸ್ತಿದ್ದಂಥ ಟವಲ್ ಅನ್ನ ಯೂಸ್ ಮಾಡಿ ಹ್ಯಾಂಗ್ ಮಾಡಿಕೊಂಡು ಒಂದು ಡೆತ್ ಆಗಿದೆ. ಸೊ ಇದರಲ್ಲಿ ನಮಗೆ ತಿಳಿದು ಬಂದಿರುವಂಥದ್ದು, ಅವನು ತನ್ನ ಡೆತ್ ನೋಟಲ್ಲಿ ಲೋನ್ ಆ್ಯಪ್ ಅನ್ನುವಂಥ ಒಂದು ಲೋನ್ ತಗೊಳ್ಳುವಂಥ ಒಂದು ಅಪ್ಲಿಕೇಶನ್ ಇಂದ ಹಣ ತಗೊಂಡಿದ್ದೆ. ಆ ಹಣ ತಗೊಂಡಂಥ ಸಂದರ್ಭದಲ್ಲಿ ಸುಮಾರು 3,000-5,000 ಹಣ ಸಿಗ್ತಾ ಇತ್ತು. ನಂತರ ಆ ಹಣನ ರೀಪೇ ಮಾಡಬೇಕು, ಮತ್ತೆ ಸಿಕ್ಕಾಪಟ್ಟೆ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ರೀಪೇ ಮಾಡಬೇಕು ಅನ್ನೋವಂಥದ್ದು ಆ ಒಂದು ಕಿರುಕುಳ ತಡಿಲಾರದೆ ನಾನು ಸೂಸೈಡ್ ಮಾಡ್ಕೊತಿದ್ದೀನಿ ಅಂತಂದು ಹೇಳಿದ್ದೇನೆ. ಇದ್ರದ್ದು ಎಲ್ಲ ಸಾರ್ವಜನಿಕರು ಸ್ವಲ್ಪ ಗಮನ ಹರಿಸಬೇಕು. ಏನಂದ್ರೆ ಇಂಡಿಯಾದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಲೋನ್ ಆ್ಯಪ್ಸ್ ಈ ಥರ ಕ್ರಿಯೇಟ್ ಆಗಿರುವಂಥದ್ದು ನಮಗೆ ಮಾಹಿತಿ ಇದೆ. ಆಮೇಲೆ ಈ ಆ್ಯಪ್ಗಳಲ್ಲಿ ಏನು ಮಾಡ್ತಾರೆ, ಪ್ಲೇಸ್ಟೋರಲ್ಲಿ ಈ ಆ್ಯಪ್ಗಳಿರುತ್ತೆ. ಬೇಸಿಕಲಿ ಮೊದಲು ಚೈನಾ ಆ್ಯಪ್ ಇತ್ತು, ನಂತರದಲ್ಲಿ ಇಂಡಿಯನ್ ಮೂಲದಲ್ಲೂ ಕೂಡ ಕೆಲವು ಆ್ಯಪ್ಗಳನ್ನು ಡೆವಲಪ್ ಮಾಡಿದ್ದಾರೆ. ಸೊ ನಿಮಗೆ ಯಾವುದೇ ಒಂದು ಕೊಲ್ಯಾಟ್ರಲ್ ಇಲ್ದಲೆ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡಿದ್ರೆ ನಿಮಗೆ 3,000-5,000 ರೂಪಾಯಿ ಲೋನ್ ಇಮಿಡಿಯೇಟ್ ಆಗಿ ಸಿಗುತ್ತೆ ಅನ್ನೋಂಥ ಒಂದು ಆಮಿಷವನ್ನು ತೋರಿಸ್ತಾರೆ. ಆ ಪ್ಲೇಸ್ಟೋರಲ್ಲಿ ನೀವು ಆ್ಯಪ್ ಡೌನ್ಲೋಡ್ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಪರ್ಮಿಷನ್ಸ್ ಅನ್ನು ಕೇಳುತ್ತೆ. ಆ ಅಪ್ಲಿಕೇಶನಲ್ಲಿ ಕಾಂಟ್ಯಾಕ್ಟ್ಸ್ಗೆ ಆಕ್ಸೆಸಿಬಿಲಿಟಿ ಕೊಡಿ, ನಿಮ್ಮ ಗ್ಯಾಲರಿಗೆ ಆಕ್ಸೆಸಿಬಿಲಿಟಿ ಕೊಡಿ, ಕ್ಯಾಮರಾಗೆ ಆಕ್ಸೆಸಿಬಿಲಿಟಿ ಕೊಡಿ, ವಿಡಿಯೋಗೆ ಆಕ್ಸೆಸಿಬಿಲಿಟಿ ಕೊಡಿ, ಮತ್ತು ನಿಮ್ಮ ವಾಟ್ಸಪ್ ಚಾಟ್ಗಳಿಗೆ ಆಕ್ಸೆಸಿಬಿಲಿಟಿ ಕೊಡಿ. ಸೊ ಹುಡುಗರು ಮತ್ತು ಸಾಕಷ್ಟು ಜನ ಯುವಕರು ಏನಿರ್ತಾರೆ, ಯುವತಿಯರು ಕೂಡ ಹಣ ಸಿಗುತ್ತೆ ಇಮಿಡಿಯೇಟ್ ಆಗಿ ಖರ್ಚಿಗೆ ಅನ್ನುವಂಥ ಒಂದು ಆಮಿಷಕ್ಕೊಳಗಾಗಿ ಆ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊತಾರೆ. ಡೌನ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಎಕ್ಸೆಸ್ಗೆ ನಾವು ಪರ್ಮಿಷನ್ ಕೊಟ್ಟಿರ್ತೀವಿ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಂತರದ ದಿನಗಳಲ್ಲಿ ಟಾರ್ಚರ್ ಸ್ಟಾರ್ಟ್ ಮಾಡ್ತಾರೆ. ಸೊ ಟೆಲಿಫೋನಿಕ್ ಟಾಕ್ ಮಾಡ್ತಾರೆ, ವಾಟ್ಸಪ್ ಮೆಸೇಜಸ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ಮೂಲಗಳಲ್ಲಿ ಮೆಸೇಜಸ್ಸನ್ನು ಕಳಿಸೋದ್ರ ಮುಖಾಂತರ, ಮತ್ತು ಇವ್ರದ್ದು ಗ್ಯಾಲರಿ ಆಕ್ಸೆಸ್ಸಲ್ಲಿರುವಂಥ ಕೆಲವು ಫೋಟೋಗಳನ್ನು ಕಳಿಸುವಂಥದ್ದು, ನ್ಯೂಡ್ ಫೋಟೋಗಳನ್ನು ಡಿಮ್ಯಾಂಡ್ ಮಾಡುವಂಥದ್ದು ಲೋನ್ ಕೊಡಲಿಕ್ಕಿಂತ ಮುಂಚೆ, ಈ ಥರದ್ದೆಲ್ಲ ಮಾಡಿಕೊಂಡು ಒಂದು ಆರ್ಗನೈಸ್ಡ್ ಗ್ಯಾಂಗ್ ರೀತಿಯಲ್ಲಿ ಇದು ಆಪರೇಟ್ ಮಾಡ್ತಿರುವಂಥ ಸಾಧ್ಯತೆ ಇದೆ. ನಮ್ಮಲ್ಲಿ ಮಂಗಳೂರು ಸಿಟಿಲಿ ಇದು ಫಸ್ಟ್ ಟೈಮ್ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಹಾಗಾಗಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಉತ್ತಮ ತಂಡವನ್ನು ಯಾರು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರಿಗೆ ಬಿಟ್ಬಿಟ್ಟು ಇದನ್ನು ತನಿಖೆ ಮಾಡಿಸ್ತಾ ಇದ್ದೀವಿ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು, ಲೋನ್ ಆ್ಯಪ್ಗಳು ಇದನ್ನು RBI ಇಂದ ಮಾನ್ಯತೆ ಇಲ್ಲ. ಹಾಗಾಗಿ ಯಾವುದೇ ಒಂದು ಲೋನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಅಲ್ಲಿ ಆಮಿಷ ಕೊಟ್ಟಿರುವಂಥ ಹಣ ತಗೊಳ್ಳುವಂಥದ್ದು ಮಾಡಬಾರ್ದು. ಮೊದಲನೇದು. ಎರಡನೇದು, ತಮ್ಮ ಯಾವುದೇ ಒಂದು ಪರ್ಸನಲ್ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಅಥವಾ ಬೇರೆ ಏನೇ ಒಂದು ಇನ್ಫಾರ್ಮೇಷನ್ ಇರ್ಬೋದು, ಅದಕ್ಕೆ